4ನೇ ವರ್ಷದ 12 ದಿನಗಳ ಕಾಲ ಜರುಗುವ ಮಹಾಭಾರತ ದರ್ಶನ ಎಂಬ ಹರಿಕಥಾ ಯಜ್ಞವು ಕಾರ್ಕಳ ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದ ಭಜಕ ವೃಂದ ಮತ್ತು ಮಂಗಳೂರು ಹರಿಕಥಾ ಪರಿಷತ್ತಿನ ಸಹಯೋಗದೊಂದಿಗೆ ಅನಂತ ಪದ್ಮನಾಭ ದೇವಸ್ಥಾನದ ವಟಾರದ ಸೀತಾರಾಮ ಘಾಟಕ್ ವೇದಿಕೆಯಲ್ಲಿ ಉದ್ಘಾಟನೆಗೊಂಡಿತು. ಕಾರ್ಯಕ್ರಮವನ್ನು ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷ ಹರಿಕೃಷ್ಣ ಪುನರೂರು ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಒಂದು ಕಾಲದಲ್ಲಿ ದೇವಸ್ಥಾನದ ಅಂಗಳದಲ್ಲಿ ಧಾರ್ಮಿಕ ಕಾರ್ಯಕ್ರಮ ಜರುಗುತ್ತಿದ್ದವು. ಆದರೆ ಇಂದು ಅದಕ್ಕೆ ಸರ್ಕಾರದಿಂದ ಅನುಮತಿ ಬೇಕಾಗಿದೆ. ಧರ್ಮ ಜಾಗೃತಿ ಮಾಡುವಂತಹ ಕೇಂದ್ರವೇ ದೇವಸ್ಥಾನಗಳಾಗಿವೆ. ನಮ್ಮಲ್ಲಿ ಇಂಗ್ಲಿಷ್ ಮಾಧ್ಯಮದ ವ್ಯಾಮೋಹ ಹೆಚ್ಚಾಗಿದೆ. ಕರ್ನಾಟಕದಲ್ಲಿ ಭಾಷಾವಾರು ಪ್ರಾಂತ್ಯದ ಉದ್ದೇಶವೇ ಕನ್ನಡ ಉಳಿಯಬೇಕು ಎಂದು ಹೇಳಿದ್ರು. ಈ ದೇವಸ್ಥಾನ ಬಹಳ ಪ್ರಾಚೀನವಾದ ದೇವಸ್ಥಾನ. ಇಲ್ಲಿ ಇಂತಹ ದ್ವಾದಶ ಹರಿಕಥಾ ಯಜ್ಞದ ಮುಖಾಂತರ ಧರ್ಮ ಜಾಗೃತಿಯ ಕೆಲಸವಾಗುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದು ಹೇಳಿದ್ರು. ಒಂದು ಕಾಲದಲ್ಲಿ ದೇವಸ್ಥಾನದ ಅಂಗಣದಲ್ಲಿ ನೃತ್ಯ, ಸಂಗೀತ, ಯಕ್ಷಗಾನ, ಹರಿಕಥೆ ಎಲ್ಲ ಆಗ್ತಾ ಇತ್ತು. ಈಗ ಅದಕ್ಕೂ ಕೂಡ ಅನುಮತಿ ಅಂತ ಹೇಳಿಕೊಂಡು ಸರ್ಕಾರ ಅಡ್ಡಗಾಲಾಗ್ತಾ ಇದೆ. ಯಾವ ರೀತಿ ಧಾರ್ಮಿಕ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳಿ, ಒಂದು ಊರಿನ ಧಾರ್ಮಿಕ ಪ್ರವೃತ್ತಿಯನ್ನು ಬೆಳೆಸುವಂಥ ಜಾಗವೇ ಕೇಂದ್ರವೇ ದೇವಸ್ಥಾನ. ಧರ್ಮ ಜಾಗೃತಿ ಮಾಡುವಂಥ ಕೆಲಸ ಆಗಬೇಕು. ಯಾಕಂದ್ರೆ ಇವತ್ತು ನಮಗೆ ವಿದ್ಯೆ ಕಲಿಯುವುದು ಯಾಕಂದ್ರೆ ಮೊದಲು ಶಾಲೆ ಯಾವ ರೀತಿ ಇತ್ತ, ಕನ್ನಡ ಶಾಲೆಗಳು ಆ ರೀತಿ ಇವತ್ತು ವೃದ್ಧಾಶ್ರಮಗಳು ಪ್ರಾರಂಭ ಆಗ್ತಾ ಹೋಗ್ತದೆ, ಶಾಲೆಗಳು ಮುಚ್ಚುತ್ತಾ ಬರ್ತಾ ಇರ್ತದೆ. ಯಾಕಂತ ಹೇಳಿದ್ರೆ ಕನ್ನಡ ಮರೀಲಿಕ್ಕೆ ಇದಾಗಿದೆ. ಇನ್ನು ಇಂಗ್ಲೀಷ್ನಲ್ಲಿ ಹರಿಕಥೆ ಮಾಡಬೇಕಾದ ಪರಿಸ್ಥಿತಿ ಬರ್ಬೋದು. ಯಾಕಂತ ಹೇಳಿದ್ರೆ ಪರಿಸ್ಥಿತಿ ಆ ರೀತಿ ಇದೆ, ಇಂಗ್ಲಿಷ್ ಮಾಧ್ಯಮದ ವ್ಯಾಮೋಹ. ಆದ್ದರಿಂದ ಕರ್ನಾಟಕದಲ್ಲಿ ಭಾಷಾವಾರು ಪ್ರಾಂತ್ಯ ಆದ ಉದ್ದೇಶವೇ ಕನ್ನಡ ಬೆಳಿಬೇಕು ಅಂತ ಹೇಳಿ, ಆದರೆ ಇವತ್ತು ಅದಕ್ಕೆ ಬೆಲೆ ಇಲ್ಲ. ನಂತರ ಮಾತನಾಡಿದ ಹರಿಕಥಾ ಪರಿಷತ್ನ ಅಧ್ಯಕ್ಷ ಮಹಾಬಲ ಶೆಟ್ಟಿ ಅವರು, ನಾವು ನಮ್ಮಲ್ಲಿರುವ ಪಶುತ್ವವನ್ನ ನಿರ್ಮಾಣ ಮಾಡಬೇಕು. ಯಾವಾಗ ಪಶುತ್ವ ನಿರ್ಮಾಣವಾಗ್ತದೋ ಆವಾಗ ನಮ್ಮಲ್ಲಿ ನಿಷ್ಪತ್ತಿ ಬೆಳೆಯುತ್ತಿದೆ ಯಂತ್ರ. ಮಂಗಳ ಆಗುವವರೆಗೂ ಕೂಡ ಒಂದು ಸೂಜಿ ಬಿದ್ದರೂ ಶಬ್ದ ಕೇಳದಷ್ಟು ಇದೊಂದು ವಾತಾವರಣ ಮತ್ತು ಮಧ್ಯದಲ್ಲಿ ಎಲ್ಲೂ ಎದ್ದು ಹೋಗದೆ ಅಲ್ಲೇ ಕುಳಿತುಕೊಳ್ಳುವಂಥದ್ದು. ವಿ ಆರ್ ಮೇಡ್ ಟು ಸಿಟ್ ಹಿಯರ್. ಹರಿಕಥಾ ರಂಗ ಪ್ರವೇಶ ಮಾಡಿ ಬಹಳ ಒಂದು ಸಕ್ಸಸ್ಫುಲ್ ಆಗಿ ಅದನ್ನು ಮುಂದುವರಿಸುತ್ತಾರೆ ಎಂಬುದೇ ಕಳೆದ 8 ವರ್ಷಗಳ ಹರಿಕಥಾ ಪರಿಷತ್ತಿನ ಸಾಧನೆ ಅಂತ ನಾನು ಹೇಳಲಿಕ್ಕೆ ಬರ್ತೇನೆ. ಆಯ್ದುಕೊಂಡು ಹರಿಕಥೆಯನ್ನು ಪ್ರೆಸೆಂಟೇಷನ್ ಮಾಡುವಂತಹ ಒಂದು ಹರಿಕಥಾ ಕಲೆ ಎಂಬುದು ಒಂದು ಅದ್ಭುತ. ಎಲ್ಲ ರೀತಿಯ ಆಯಾಮಗಳು ಇದಕ್ಕಿದೆ. ಇಲ್ಲಿ ಕೇಳುವುದು ಮಾತ್ರ, ನೋಡಲಿಕ್ಕೆ ಏನಿಲ್ಲ ನೋಡಲಿಕ್ಕೆ. ಅದು ಈಗಿನ ಈ ಯುಗದಲ್ಲಿ ಇದೇ ಸಮಯದಲ್ಲಿ ಏನು ನಾವು ನೋಡಬೇಕಿತ್ತು ಅದನ್ನು ನೋಡಲಿಕ್ಕೆ ಈಗ ಅವಕಾಶ ಇಲ್ಲ. ಇಲ್ಲಿ ವೇದಿಕೆಯಲ್ಲಿ ದೇವಾನಂದ ಉಪಾಧ್ಯಾಯ, ವೇದಮೂರ್ತಿ, ಶಂಕರ್ ನಾರಾಯಣ್ ಭಟ್, ರತ್ನಾಕರ್ ರಾವ್, ಪಾಂಡುರಂಗ ಘಾಟಕ್ ಹಾಗೂ ಅನಂತ ಪದ್ಮನಾಭ ಭಟ್ ಉಪಸ್ಥಿತರಿದ್ದರು. ಕೆಎಂ ಕಲೀರ್, ವಿ4 ನ್ಯೂಸ್ 24/7 ಕಾರ್ಕಳ.